ಪ್ರಧಾನಿ ನರೇಂದ್ರ ಮೋದಿಯ ನೇತೃತ್ವದಲ್ಲಿ ಹಿಂದೂ ಧರ್ಮದ ಪುನರುತ್ಥಾನವಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಸ್ವಾಮಿ ವಿವೇಕಾನಂದರ ಮಾತನ್ನ ಸ್ಮರಿಸಿಕೊಳ್ಳಬೇಕು. ಓರ್ವ ಹಿಂದೂ ಧರ್ಮ ತೊರೆದ್ರೆ ಕೇವಲ ಒಬ್ಬ ಹಿಂದುವಿನ ಸಂಖ್ಯೆ ಕಡಿಮೆಯಾಗುವುದಲ್ಲ, ಹಿಂದೂ ಧರ್ಮಕ್ಕೆ ಒಬ್ಬ ಹೊಸ ಶತ್ರು ಹುಟ್ಟಿದಂತೆ ಎಂದು ವಿವೇಕಾನಂದರು ಹೇಳಿದ್ದಾರೆ ಎಂದು ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಉಡುಪಿ ಜಿಲ್ಲಾ ಬಿಜೆಪಿ ಆಯೋಜಿಸಿದ್ದ ಪ್ರಬುದ್ಧರ ಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ ಅವರು, ಕಾಂಗ್ರೆಸ್ ಮತಾಂತರ ನಿಷೇಧ ಕಾಯ್ದೆ ವಿರೋಧಿಸ್ತಾ ಇರುವುದು ಯಾಕೆ ಗೊತ್ತಾ? ನರೇಂದ್ರ ಮೋದಿಯ ನೇತೃತ್ವದಲ್ಲಿ ಹಿಂದೂ ಧರ್ಮದ ಪುನರುತ್ಥಾನವಾಗ್ತಾ ಇದೆ. ಅದನ್ನು ಇವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಿಂದೂ ಧರ್ಮ ದೇವಸ್ಥಾನ ಆಚರಣೆಗಳ ಮೇಲೆ ಬೆಂಕಿ ಕಾರುವವರು ಯಾರು? ಅವರೆಲ್ಲರೂ ಒಂದು ಕಾಲದಲ್ಲಿ ಹಿಂದೂಗಳೇ ಆಗಿದ್ದರು ಎಂದವರು ನುಡಿದರು. ಸ್ನೇಹಿತರೆ, ಮತಾಂತರದ ವಿಚಾರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಹೇಳಿರುವಂತಹ ಒಂದೇ ಒಂದು ವಾಕ್ಯ ನಾವೆಲ್ಲರೂ ಕೂಡ ನೆನಪಿಟ್ಕೊಳ್ಬೇಕಾಗಿರೋದು, ಈ ನರೇಂದ್ರ ಮೋದಿ ನೇತೃತ್ವದ ಪುನರುತ್ಥಾನದ ಒಂದು ಹಿಂದೂ ಪುನರ್ಜಾಗೃತಿಯ ಒಂದು ದಿಕ್ಕಿನಲ್ಲಾಗಿರುವಂತಹ ಒಂದು ಕೆಲಸ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ವಿವೇಕಾನಂದರು ತುಂಬಾ ಚೆನ್ನಾಗಿ ಒಂದ್ ಕಡೆ ಹೇಳ್ತಾರೆ, ಈಚ್ ಮ್ಯಾನ್ ಗೋಯಿಂಗ್ ಔಟ್ ಆಫ್ ದ ಹಿಂದೂ ಪೇಲ್ ಈಸ್ ನಾಟ್ ಓನ್ಲಿ ಅ ಹಿಂದೂ ಲೆಸ್ ಬಟ್ ಅನ್ ಎನಿಮಿ ಮೋರ್ ಅಂತ. ಮತ್ತೊಮ್ಮೆ ನಾನು ಹೇಳ್ತೀನಿ, ವಿವೇಕಾನಂದರು ಮತಾಂತರದ ಕುರಿತು ವಿವೇಕಾನಂದರಿಗೆ ಕೇಳಿದಾಗ ವಿವೇಕಾನಂದ ಹೇಳ್ತಾರೆ, ಈಚ್ ಮ್ಯಾನ್ ಗೋಯಿಂಗ್ ಔಟ್ ಆಫ್ ದ ಹಿಂದೂ ಫೋಲ್ಡ್ ಈಸ್ ನಾಟ್ ಓನ್ಲಿ ಅ ಹಿಂದೂ ಲೆಸ್ ಬಟ್ ಈಸ್ ಅನ್ ಎನಿಮಿ ಮೋರ್. ಹಿಂದೂ ಧರ್ಮದಿಂದ ಹಿಂದೂ ಮತದಿಂದ ಹೊರಗೆ ಹೋಗುವಂತಹ ಒಬ್ಬ ವ್ಯಕ್ತಿ ಕೇವಲ ಒಬ್ಬ ಹಿಂದೂ ಕಡಿಮೆ ಆದಂಗ ಅಷ್ಟೇ ಅಲ್ಲ, ಹಿಂದೂ ಧರ್ಮಕ್ಕೆ ಒಬ್ಬ ವಿರೋಧಿ ವೈರಿ ಜಾಸ್ತಿ ಆದಂಗದು. ಯಾರು ಈ ದೇಶದಲ್ಲಿರುವಂತಹ ಕ್ರಿಶ್ಚಿಯನ್ರು ಮುಸ್ಲಿಮರುಗಳು? ಕೆಲವು ವರ್ಷಗಳ ಹಿಂದೆ ಇವರೆಲ್ಲರೂ ಕೂಡ ಹಿಂದೂಗಳಾಗಿದ್ದಂತ. ಇವತ್ತು ಯಾರು ಹಿಂದೂ ಧರ್ಮದ ಮೇಲೆ, ಹಿಂದೂ ದೇವಸ್ಥಾನಗಳ ಮೇಲೆ, ಹಿಂದೂ ಧರ್ಮ ಆಚಾರಗಳ ಮೇಲೆ ಇವತ್ತು ಬೆಂಕಿ ಕಾರ್ತಾ ಇದ್ದಾರೋ, ನಮ್ಮ ದೇಶದ ನಮ್ಮ ರಕ್ತವನ್ನೇ ಹೊಂದಿಕೊಂಡಿರುವಂತಹ ಈ ದೇಶದ ಮುಸಲ್ಮಾನರು, ಕ್ರಿಶ್ಚಿಯನ್ರುಗಳು ಕೇವಲ ಕೆಲವು ನೂರಾರು ವರ್ಷಗಳ ಹಿಂದೆ ಇವರೆಲ್ಲರೂ ಕೂಡ ಹಿಂದೂಗಳಾಗಿದ್ದಾರೆ. ಭಾರತದ ಮುಸಲ್ಮಾನರು ಅಂತಂದ್ರೆ ಅವ್ರು ಯಾರು ಅರಬ್ಬಿಂದ ಬಂದಿರೋರಲ್ಲ, ಅವ್ರು ಯಾರೋ ಸಿರಿಯಾ ಟರ್ಕಿಯಿಂದ ಬಂದಿರೋರಲ್ಲ, ಇಲ್ಲೇ ಇರೋರು ಅವರೆಲ್ಲರೂ ಅಲ್ಲಿಂದ ಬಂದವರು ಹೆದರಿಸಿ ಬೆದರಿಸಿ ಇವ್ರನ್ನ ಮತಾಂತರ ಮಾಡಿ. ಈ ದೇಶದಲ್ಲಿರುವಂತಹ ಕ್ರಿಶ್ಚಿಯನ್ ಯಾರೂ ಕೂಡ ನೇರವಾಗಿ ಜೆರುಸಲೇಮಿಂದನೋ ಅಥವಾ ಅಲ್ಲಿಂದನೋ ಬಂದವರಲ್ಲ, ಇವರೆಲ್ಲರೂ ಇಲ್ಲಿರೋರೇನೆ. ಇವ್ರನ್ನ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಆಮಿಷ ಒಡ್ಡಿ, ಹೆದರಿಕೆ ಬೆದರಿಕೆ ಒಡ್ಡಿ ಇವ್ರನ್ನ ಮತಾಂತರ ಮಾಡಿರುವಂತ.